ಬಾಯ್ ಬಾಯ್. ನಾವು ರಿಕ್ಷಾದಲ್ಲಿ ಅವ್ರ ಸ್ಕೂಟಿಯಲ್ಲಿ. ಈಗ ಸಚಿನ್ನ ಮನೆಯಲ್ಲಿ ಒಂದು ರೆಸಿಪಿ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಕಡೆ ದಾರಿ ಮಾತಾಡ್ದು ಬಂದ್ಬೋದು ಬಲತಲ್ಲ ಪೂರ ಒಂದು ನಿಮಿಷ. ಚೆಲ್ಲು ಚೆಲ್ಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಈಗ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಿದ್ದೇವೆ. ಕಂಪ್ಲೀಟ್ ವ್ಲಾಗ್ ಅಲ್ಲಿಂದ ಬರುತ್ತೆ, ಮತ್ತೆ ಅದೆಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಪೂಜೆ ಎಲ್ಲ ಆಯ್ತು, ಪೂಜೆ ಆಗಿ ಈಗ ಚಿಕ್ಕಮ್ಮನ ಮನೆಗೆ ಬನ್ನಿ. ದೊಂಬು ಬಡ್ಪು ಮಧ್ಯಾಹ್ನ ಚಳಿ ಅಂತ ನಕೊಂಡು ನೋಡಿದೆ ತಪ್ಪು ನಂದು ಒಂಚೂರು ಬರ್ಪು ಅವ್ನು ಫ್ಲೈ ಇಡುದಾನೆ ಮತ್ತು ಪಾಲೆನ ಹಾಲೆ ಇಲ್ಲೇರಾ ಇಚ್ಚಿದಾರೆ ಇಲ್ಲ ಕಾರಣ ಮಗು ಸುಪ್ರಿಯಕ್ಕ ತಿರುಗಿ ಐತೆ ಆಯ್ತು ರಜೆ ನಾನು ಯಾರು ಇಲ್ಲಡೆ ಹೋಗ್ತಿರ್ಗೆ ಇವರು ಹೊರಟಿದ್ದಾರೆ. ನಮಗೆ ರಿಕ್ಷಾ ಬರ್ತಾ ಉಂಟಲ್ಲಿ. ಕೂತದೈತೆ ಹೂವು ಆತನ ರದ್ದು ಹೋಲು. ಬಾಯ್ ಬಾಯ್. ನಾವು ರಿಕ್ಷಾದಲ್ಲಿ ಅವ್ರ ಸ್ಕೂಟಿಯಲ್ಲಿ. ಚಿಕ್ಕಮ್ಮನ ಮನೆಯಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಈಗ ಸದ್ಯಕ್ಕೆ ಮನೆಗೆ ಬಂದಿದ್ದೇವೆ. ಈಗ ಸಚಿನ್ನ ಮನೆಯಲ್ಲಿ ಒಂದು ರೆಸಿಪಿ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಅಂದರೆ ನೀವು ಅಂಜಲ್ ಫ್ರೈ ಎಲ್ಲ ನೋಡಿರ್ಬೋದು, ಅದೇ ಥರ ಚಿಕನಲ್ಲಿ ಒಂದು ಸ್ಪೆಷಲ್ ಆಗಿ ಮಾಡುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಸೊ ಆದಷ್ಟು ವಿಡಿಯೋ ಕವರ್ ಮಾಡ್ತೇವೆ. ಸೊ ಬನ್ನಿ ಅಲ್ಲಿಗೆ ಹೋಗುವ. ಫಸ್ಟ್ಲಿ ಚಿಕನನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಸ್ಲೈಸ್ ಅಂದರೆ ಎಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಅಂಜಲ್ ಫ್ರೈ ನೋಡಿರ್ಬೋದು ನೀವು, ಅಂಜಲ್ ಎಷ್ಟು ಸ್ಲೈಸ್ ಆಗಿರುತ್ತೆ ಅಂತ. ಸೊ ಅಷ್ಟು ಸ್ಲೈಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾವು ಎಷ್ಟಾಗುತ್ತೆ ಅಷ್ಟು ಸ್ಲೈಸ್ ಮಾಡ್ತಿದ್ದೇವೆ ಅಷ್ಟೇ. ಇದು ಸಂಜು ಇದ್ದಾನಲ್ವ, ಸಚಿನ್ನ ತಮ್ಮ, ಸೊ ಅವನು ಕಟ್ ಮಾಡ್ತಿದ್ದಾನೆ ನೋಡಿರಲ್ಲ. ಚಿಕನನ್ನು ಚೆನ್ನಾಗಿ ತೆಳುವಾಗಿ ಕಟ್ ಮಾಡ್ತಾ ಹೋಗಬೇಕು. ಸೊ ಅಲ್ಲಿ ಸ್ವಲ್ಪ ನಾಯ್ಸ್ ಇತ್ತು, ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಕೊಡ್ತಿದ್ದೇನೆ. ಸ್ವಲ್ಪ ಸಚಿನ್ ಕೆಲವು ತರಲೆ ಎಲ್ಲ ಮಾಡ್ತಿದ್ದ, ಹಾಗಾಗಿ ನಾನು ವಾಯ್ಸ್ ಕೊಡ್ತಿದ್ದೇನೆ ಅಷ್ಟೇ. ಮತ್ತು ಇದು ಇಷ್ಟು ಸ್ಲೈಸ್ ಆದ ನಂತರ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಫಸ್ಟಿಗೆ ವಾಶ್ ಮಾಡ್ಕೊಳ್ಳಿ ಚಿಕನನ್ನು ವಾಶ್ ಮಾಡ್ಕೊಂಡ್ರ ನಂತರ ಇದನ್ನು ಸ್ಲೈಸ್ ಮಾಡಬೇಕು. ಸೊ ಇಲ್ಲಿ ಅವನ ಅಮ್ಮ ಇದ್ದರು. ಇದು ಅವನು ಮಾಡಿದ ವೀಡಿಯೋ, ಸಚಿನ್ ಮಾಡಿದ ವೀಡಿಯೋ. ಅವನ ಅಮ್ಮನನ್ನೆಲ್ಲ ಹೇಳ್ತಿದ್ದಾನೆ. ಸೊ ಅದೆಲ್ಲ ವಾಯ್ಸೆಲ್ಲ ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ನಾನು ವಾಯ್ಸ್ ಕೊಟ್ಟೆ. ಈಗ ಆ ಕಡೆ ನಾನು ಕಬಾಬಿಗೆ ರೆಡಿ ಮಾಡ್ತಿದ್ದೆ. ಅದು ಕೂಡ ತವಾ ಫ್ರೈ ಮಾಡುವಂತ ರೆಡಿ ಮಾಡಿದ್ದು, ಬಟ್ ಟೈಮ್ ಸಿಗಲಿಲ್ಲ ಅಂತ ಹೇಳಿ ಮತ್ತೆ ಲಾಸ್ಟಿಗೆ ಕಬಾಬೆ ಮಾಡಿದ್ದು. ಇದು ಮಾತ್ರ ತವಾ ಫ್ರೈ ಆಯಿತಾ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದಕ್ಕೆ ನಾವು ಮನೆಯಲ್ಲೇ ಮಸಾಲ ಪ್ರಿಪೇರ್ ಮಾಡ್ಕೊಳ್ತಿದ್ದೇವೆ. ಕಬಾಬಿಗೆ ಮಾತ್ರ ರೆಡಿ ಮಸಾಲ ತಂದಿರೋದು. ಇದಕ್ಕೆ ನಾವು ಈಗ ಹೇಗೆ ಮಾಡೋದು ಅಂತ ಹೇಳ್ತೇವೆ, ಮನೆಯಲ್ಲಿ ಯಾವ ರೀತಿಯಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಬೋದು ಅಂತ. ಸೊ ರೆಸಿಪಿ ಪ್ಲ್ಯಾನ್ ಎಲ್ಲ ನಾನು ಮತ್ತು ಸಚಿನ್ ಎಲ್ಲ ಮಾಡಿದ್ದು. ಅಂದರೆ ಇವತ್ತು ಏನಾದರೂ ರೆಸಿಪಿ ಮಾಡುವ ಅಂತ ಹೇಳಿ ನೈಟ್ ಎಲ್ಲ ಇದನ್ನು ಚಿಕನ್ ತಂದು ಈಗ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ರೆಸಿಪಿ ಮಾಡಲಿಕ್ಕೆ ರೆಡಿ ಆದ್ವಿ. ಸೊ ಇವನು ಸಂಜಯ್ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದ. ಅಂದರೆ ಇಷ್ಟು ಸಾಕ ಅಂತೆಲ್ಲ ಹೇಳಿ ನಾನು ಪಕ್ಕದಲ್ಲಿ ನೋಡಿ ಮೊಟ್ಟ ಕತ್ತಿ ಇಟ್ಕೊಂಡು ಚಿಕನ್ ಕಟ್ ಮಾಡ್ತಿದ್ದೇನೆ. ಅದು ಸಣ್ಣ ಕಬಾಬು ಟೈಪಲ್ಲಿ ಮಾಡಿರೋದು. ಆ ಕಡೆ ಅಂದರೆ ಇದು ಸ್ಲೈಸಿಗೆ ಸ್ವಲ್ಪ ಸಾಕಾಗುತ್ತೆ, ಜಾಸ್ತಿ ಬೇಡ ಅಂತ ಹೇಳಿ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ. ಸೊ ಹಾಗಾಗಿ ಏನಾದರೂ ರಾಂಗ್ ಆದರೆ ಅಥವಾ ಟೇಸ್ಟ್ ಏನಾದರೂ ಬರೆಯೋದು ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ 2 kg ತಂದಿದ್ದು ಅದು ಬೇರೆ. ಸೊ ಇದ್ದದ್ದು 6 ಜನರಿಗೆ 2 kg ಕೋಳಿ. ಸೊ ನೋಡುವ ಹೀಗೆ ಬರುತ್ತೆ ಟೇಸ್ಟ್ ಅಂತ, ನೀವೇ ನೋಡಿ. ಸೊ ಇವನು ಸಿನಿಮ್ಯಾಟಿಕ್ ಆಗಿ ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾನೆ ಸಚಿನ್. ಹಾಯ್ ಗೈಸ್, ಇವತ್ತು ನಾವು ನಮ್ಮ ಮನೆಯಲ್ಲಿ ಐಕೆಂಜ ಬದರ್ಯಾ
चिकन तवा बुधर बुಕ್ಕ ದಿಕ ನಾನು ಫಸ್ಟ್ ಮನ್ ಬುಕ್ಕ ಬುಧರ್ ದಿಕದ ಚಿಕನ್ ತವಾ ಫ್ರೈ ಮಾಡ್ಲಿಕ್ಕಿದ್ದೇವೆ ಈಗ ನೋಡಿ ಅಂಜಲಾಗೆ. ಈಗ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು ವಿಜಯ್ ಕವಿತಾ ಅವರಿಂದ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಣಸು, ಇದು ಹಸಿ ಮೆಣಸಾದರೂ ಓಕೆ, ಇಲ್ಲಾಂದ್ರೆ ಫ್ರೈ ಮಾಡಿದ ಮೆಣಸಾದರೂ ಓಕೆ. ಇದು ಫ್ರೈ ಮಾಡ್ಕೊಂಡು ಇಟ್ಟಿರೋದು. ಅದಕ್ಕೆ ಸ್ವಲ್ಪ ಅರಶಿಣ ಮತ್ತು ಯಾವಾಗಲಿನಾಗೆ ನೀವು ಪದಾರ್ಥಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಳ್ತೀರಿ ನೋಡಿ, ಕೊತ್ತಂಬರಿ, ಜೀರಿಗೆ, ಅದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅದಕ್ಕೆ ಮಿಕ್ಸಿಗೆ ಹಾಕಿ, ಈಗ ಜೀರಿಗೆ ಹಾಕ್ತಿದ್ದಾರೆ. ನೆಕ್ಸ್ಟ್ ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಹುಳಿ ಇದ್ದರೆ ಹುಳಿ ಹಾಕೋಬೋದು. ಹುಳಿ ಹಾಕ್ಕೊಂಡ್ರೆ ಏನು ಗೊತ್ತಾ, ಸೊ ಚಿಕನ್ಗೆ ಅಂಟು ಹಿಡಿಯೋದಿಲ್ಲ. ಅದರ ಬದಲು ಲಿಂಬೆ ಹುಳಿ ಲಾಸ್ಟಿಗೆ ಹಾಕಿದ್ರು ಕೂಡ ಓಕೆ. ಸೊ ಸ್ವಲ್ಪ ಬೆಳ್ತಿಗೆ ಅಕ್ಕಿ, ನೆನೆಸಿಟ್ಟ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ಹಾಕ್ತಿದ್ದೇವೆ. ಸೊ ಇದೆಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೇವೆ. ಸೊ ಹುಳಿ ಹಾಕೋದಾದ್ರೆ ಹಾಕೋಬೋದು, ಬಟ್ ಅದು ಹಿಡಿಯೋದಿಲ್ಲ, ಚಿಕನಲ್ಲಿ ಹಿಡಿಯೋದಿಲ್ಲ, ಹಾಗಾಗಿ ನಾವು ಹಾಕಲಿಲ್ಲ. ಮತ್ತೆ ನಾವು ಲಿಂಬೆ ಹುಳಿ ಹಾಕಿದ್ವಿ. ಸೊ ಈಗ ನೋಡಿ ಮಸಾಲೆ ಎಲ್ಲ ರೆಡಿ ಆಗಿದೆ. ಸೊ ಈ ಮಸಾಲೆಗೆ ಈಗ ಲಿಂಬೆ ಹುಳಿ ಹಾಕಿದರೆ ಸೊ ಹುಳಿ ಕೂಡ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಉಪ್ಪಿನ ಹುಡಿ ಹಾಕ್ಕೊಳ್ಳಿ ಆಯಿತಾ, ಉಪ್ಪು ಹಾಕ್ಕೊಳ್ಬೇಕು ಮೇಯ್ನಾಗಿ, ರುಚಿಗೆ ತಕ್ಕಷ್ಟು ಉಪ್ಪು. ಎಸ್, ಆನಂತರ ಇಲ್ಲಿ ಈ ಕಡೆ ಕಬಾಬಿಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಸ್, ಕಾವಲಿ ರೆಡಿ ಆಗಿದೆ, ಆಲ್ರೆಡಿ ಒಂದ್ಸಲ ಮಾಡಿ ಆಗಿದೆ. ಇನ್ನು ಕಾವಲಿಯಲ್ಲಿ ಅಂತ ಕೇಳಬೇಡಿ. ಎಸ್, ಈಗ ಒಂದೊಂದಾಗಿ ಹಾಕ್ತಿದ್ದೇವೆ. ನೋಡಿ ಯಾವ ರೀತಿಯಲ್ಲಿ ಟೇಸ್ಟ್ ಬರುತ್ತೆ ಅಂತ. ಓಕೆ, ಲೆಟ್ಸ್ ವಾಚ್. ಇದಕ್ಕೆ ಫಿಶ್ ಫ್ರೈ ಥರ ಸಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಹಾಕಲಿಲ್ಲ, ಅದೇ ಥರ ಅಂಜಲ್ ಫ್ರೈ ಹೇಗೆ ಮಾಡಿದ್ದೇವೆ ಹಾಗೆ ಹಾಕಿದ್ದೇವೆ. ಸಜ್ಜಿಗೆ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿರುವಂಥದ್ದು, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಸಂಜು ಯಾನರ್ದೊಳಗೆ ಹೋಯ್ನೆ, ಸಂಜು ಅಂತಾನೆ. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬೆನ್ಸ್. ಬಾಯ್ ಬಾಯ್.